ಇಂಚಗ್ ಅಗಲದು ಪೋಯಿನ ತಲಪಾಡಿ ನಿವಾಸಿ 88 ವರ್ಷ ಪ್ರಾಯದ ಶ್ರೀಮತಿ ಭವಾನಿಯರ್ನ ಸದ್ಗತಿ ಉತ್ತರ ಕ್ರಿಯೆ ಕಾರ್ಯಕ್ರಮಲು ಕೊಲ್ಯ ನಾರಾಯಣಗುರು ಸಭಾಂಗಣಡೆ ನಡೆತಂಡು. ಮಗಲು ಕಾಂಗ್ರೆಸ್ ಮುಖಂಡರು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಸುರೇಖಾ ಚಂದ್ರ ಸೇರ್ನಂಚ ಜೋಕುಲು ಇಲ್ಲದಕುಲು ಮುತಾಲಿಕೆಡಿತ್ತಿನ ಈ ಕಾರ್ಯಕ್ರಮಡು ಕಾಂಗ್ರೆಸ್ ಪ್ರಮುಖರು, ಪರಿಸರದ ಪ್ರಮುಖರು ಶ್ರೀಮತಿ ಭವಾನಿಯರ್ನ ಭಾವಚಿತ್ರಗ್ ಪುಷ್ಪಾರ್ಚನೆ ಮಲ್ತದು ಸದ್ಗತಿ ಕಾರ್ಯಕ್ರಮಡು ಪಾಲ್ಪಡೆಯರು. പോയി അങ്ങനെ ദീർഘ സ്വർഗസ്ഥരായിട്ട് എല്ലാവരും ഒരു നിമിഷം മൗന പ്രാർത്ഥന.